ನಾವು ಕಾಕಕೋಟೆ ಪ್ರದೇಶದಲ್ಲಿ ಬಹುದಿನಗಳ ಬೇಡಿಕೆ ಮೇರೆಗೆ ಇವತ್ತು ಒಂದು ಕಾಂಕ್ರೀಟ್ ರಸ್ತೆಯನ್ನು ಮಾಡುವಂಥ ಒಂದು ವ್ಯವಸ್ಥೆಗೆ ನಾವು ಮುಂದಾಗಿದ್ದೇವೆ. ಬಹುಶಃ ಶಾಸಕರಿಗೆ ಆಗಾಗ ಇಲ್ಲಿಯವರು ಬಂದು ಕಿರುಕುಳ ಕೊಟ್ಟರೂ ಕೂಡ ಇವತ್ತು ಅದಕ್ಕೆ ಕಾಲ ಕೂಡಿ ಬಂದಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಶಾಸಕರು ಇದ್ದಾರೆ, ಅವರನ್ನು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ಗ್ರಾಮ ಸಮಿತಿ ಅಧ್ಯಕ್ಷರಾದಂಥ ಶೌಕತ್ ಅಲಿ ಅವರು ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ಎಲ್ಲ ಪಕ್ಷದ ತಾಲೂಕು ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು, ಅದೇ ರೀತಿ ಪಕ್ಷದ ಕಾರ್ಯಕರ್ತರು, ಗ್ರಾಮ ಸಮಿತಿ ಅಧ್ಯಕ್ಷರು, ಅದೇ ರೀತಿ ಬೂತ್ ಲೆವೆಲ್ನ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಮಾಜಿ ಸದಸ್ಯರು, ಅದೇ ರೀತಿ ಈ ಪ್ರದೇಶದ ಅನೇಕ ನಾಗರಿಕ ಬಂಧುಗಳು ಕೂಡ ನಮ್ಮೊಂದಿಗಿದ್ದಾರೆ. ಬಹುಶಃ ನಾವು ಈ ಒಂದು ರೋಡು ಹಾಗೂ ನೀರಿನ ವ್ಯವಸ್ಥೆಗೆ ಒಂದು ಇಲ್ಲಿ ಚಾಲನೆ ಕೊಡಲಿಕ್ಕಿದ್ದೇವೆ. ನೀರಿನ ವ್ಯವಸ್ಥೆಯನ್ನು ತಾತ್ಕಾಲಿಕವಾಗಿ ಮಾಡುವಂಥ ಒಂದು ವ್ಯವಸ್ಥೆ ಕೂಡ ಶಾಸಕರು ಈಗಾಗಲೇ ತಮ್ಮಲ್ಲಿ ಮನವರಿಕೆ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭ ತಾವೆಲ್ಲರನ್ನ ಸ್ವಾಗತಿಸಿ, ಬಹುಶಃ ಶಾಸಕರು ಮಾಡಿದಂಥ ಕೆಲಸ ನಾವು ಯಾವತ್ತೂ ಮರೀಲಿಕ್ಕಿಲ್ಲ. ಬಹುಶಃ ಇಡೀ ನಮ್ಮ ರಾಜ್ಯದಲ್ಲೇ ಪ್ರಥಮ ಸ್ಥಾನದಲ್ಲಿದ್ದಾರೆ. ಸಾಧಾರಣ 350 ಕೋಟಿದು ಬ್ರಿಡ್ಜ್ ಆಗಿದೆ, 270 ಕೋಟಿದು ರೋಡ್ ಆಗಿದೆ. ಅದೇ ರೀತಿ ನಮ್ಮ 350 ಕೋಟಿ ಅಂದಾಜು ವೆಚ್ಚದಲ್ಲಿ ಬಹುಗ್ರಾಮ ಮತ್ತು ಬೇರೆ ಬೇರೆ ಕನಸಿನ ಯೋಜನೆ ಇವ್ರದ್ದು ಬಹುಗ್ರಾಮ ಯೋಜನೆ ಅದು ಕೂಡ ಆಗಿದೆ. ಅದೇ ರೀತಿ ಶಾಲೆಗೆ ಬಹಳಷ್ಟು ನಮಗೆ ನಮ್ಮ ಪ್ರದೇಶದಲ್ಲಿ ನಮ್ಮ ಗ್ರಾಮಕ್ಕೆ ಕೂಡ ನಮ್ಮ ವಾರ್ಡಿಗೆ ಕೂಡ ಸುಮಾರು ನಮ್ಮ ವಾರ್ಡಿಗೆ 3 ಕೋಟಿ ಅನುದಾನವನ್ನು ಕೊಟ್ಟು ರಸ್ತೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಇಡೀ ಗ್ರಾಮದಲ್ಲಿ ಸಾಧಾರಣ ಒಂದು 15 ಕೋಟಿದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಗ್ರಾಮ ಸಡಕ್ ಯೋಜನೆಯಲ್ಲಿ ಕೂಡ ಇವರ ಪಾತ್ರ ಭಾಳಷ್ಟು ಇದೆ. ಅದೇ ರೀತಿ ಬಹುಶಃ ನಮ್ಮ ಒಂದು ಚಿಂತನೆ ಕೂಡ ಇತ್ತು, ಇಡೀ ಕರ್ನಾಟಕ ವಿಧಾನಸಭೆಯಲ್ಲಿ ಎಲ್ಲ ಮಕ್ಕಳನ್ನು ಹಿರಿಯರನ್ನು ಒಂದು ವಿಧಾನಸೌಧದ ಅಧಿವೇಶನ ಆಗುವಂಥ ಸಂದರ್ಭದಲ್ಲಿ ಕೂಡ ನಮ್ಮನ್ನಲ್ಲಿಗೆ ಬರಮಾಡಿ ಅಲ್ಲಿ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಂಥ ಒಂದು ಮಹಾನ್ ನಾಯಕ ಬಹುಶಃ ನಾವು ಕರ್ನಾಟಕದಲ್ಲಿ ಎಲ್ಲೂ ಕೂಡ ಕಾಣಲಿಲ್ಲ. ನಮಗೆ ಬೇರೆ ಬೇರೆ ಕಡೆಯಿಂದ ಹೋಗುವಾಗ ನಮಗೆ ಪ್ರಶಂಸನೀಯ ಮಾತುಗಳು ಸಿಗ್ತದೆ. ನೀವು ಖಾದರ್ ಸಾರ್ ಏರಿಯಾದ ಮತದಾರರ ಎಂಬುದಾಗಿ ಅದು ನಮಗೆ ಬಹಳಷ್ಟು ಹೆಮ್ಮೆ ಆಗ್ತಾ ಉಂಟು. ಖಾದರ್ ಅಂದರೆ ಇಡೀ ರಾಜ್ಯದಲ್ಲೇ ಅವರು ನೀರು ಹರಿಯುವ ಸಂಚಾರದಂತೆ ಅವರ ಸಂಚಾರ ಉಂಟು. ಬಹುಶಃ ಬೆಳಿಗ್ಗೆ ಇಲ್ಲಿದ್ದರೆ ರಾತ್ರಿ ಬ್ಯಾಂಗ್ಳೂರಲ್ಲಿದ್ದರೆ ಬೆಳಿಗ್ಗೆ ಇಲ್ಲಿ ಅಂಥ ಒಂದು ವ್ಯವಸ್ಥೆ ಕೂಡ ಅವರಲ್ಲಿದೆ. ಅಂಥ ಒಂದು ಮಹಾನ್ ನಾಯಕರು ಇವತ್ತು ಕಾಕಕೋಟೆ ಪ್ರದೇಶದಲ್ಲಿ ಬಹುದಿನಗಳ ಬೇಡಿಕೆ ಮೇರೆಗೆ ಒಂದು ಕಾಂಕ್ರೀಟ್ ರಸ್ತೆಗೆ ಗುದ್ದಲಿ ಪೂಜೆ ಮಾಡಲಿಕ್ಕಿದ್ದಾರೆ. ತಮ್ಮೆಲ್ಲರ ಸಹಕಾರದಿಂದ ಹಾಗೂ ನಮ್ಮೆಲ್ಲರ ಕಾರ್ಯಕರ್ತರ ಹಾಗೂ ಈ ಊರಿನ ಬಂಧುಗಳ ಸಹಕಾರದಿಂದ ಕೂಡ ಈ ಒಂದು ಪ್ರದೇಶಕ್ಕೆ ರೋಡ್ ಆಗುವಂಥ ಕಾಲ ಕೂಡಿ ಬಂದಿದೆ. ಅದೇ ರೀತಿ ಹಿರಿಯರಾದ ಮುತ್ತಕ್ಕೆ ಮತ್ತು ದೇವಕಿ ಅವರು ಕೂಡ ನಮ್ಮೊಂದಿಗಿದೆ. ಬಹುಶಃ ಈ ಪ್ರಾಯದಲ್ಲೂ ಕೂಡ ನಮ್ಮೊಟ್ಟಿಗೆ ಆ ಒಂದು ಅಭಿಮಾನದಿಂದ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸಿ ಬಹುಶಃ ಮುಂದಕ್ಕೆ ನಮ್ಮ ಖಾದರ್ ಅವರು ಮಾತಾಡಬೇಕಾಗಿ ವಿನಂತಿ ಮಾಡ್ತಿದ್ವಿ. ಅವರ ಪುತ್ರ ಇವರು ರೋಡಿಗೆ ಜಾಗ ಕೊಟ್ಟದ್ದು ಅವರನ್ನು ಕೂಡ ಈ ಸಂದರ್ಭದಲ್ಲಿ ಕೊಣಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮತ್ತು ಹರೇಕಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಂಪರ್ಕ ಒಂದು ರಸ್ತೆ ಆಗಿರುವಂಥ ತಾಕಟ್ಟೆ ರಸ್ತೆ. ಈ ಪ್ರದೇಶ ಈಗ ಇದು ಜನವಸತಿ ಪ್ರದೇಶ ಇವತ್ತು ನಿಂತಿದೆ. ಈ ಒಂದು ಪ್ರದೇಶದಲ್ಲಿ ಬಹುದಿನಗಳ ಒಂದು ಬೇಡಿಕೆ ಇತ್ತು, ಇಲ್ಲಿಗೆ ರಸ್ತೆಯನ್ನು ಇವತ್ತು ನಿರ್ಮಾಣ ಮಾಡಿ ಕೊಡಬೇಕಂತ ಹೇಳಿಕೊಂಡು ನಾವು ಕೂಡ ಮಾಡಿಕೊಟ್ಟ ಮಾತನ್ನು ಕೂಡ ಕೊಟ್ಟಿದ್ದೇವೆ. ಇದಕ್ಕೆ ಅನುದಾನ ಬಿಡುಗಡೆ ಮಾಡಿ ನಾವು ಇದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಆದ ಕಾರಣ ಇವತ್ತು ನಮ್ಮ ಕ್ಷೇತ್ರದ ಉದ್ದಗಲಕ್ಕೂ ಎಲ್ಲ ಗ್ರಾಮ ಪಂಚಾಯತ್ ಮತ್ತು ಎಲ್ಲ ಪ್ರದೇಶದಲ್ಲಿ ಕೂಡ ಮೂಲಭೂತ ಸೌಕರ್ಯ ಒದಗಿಸುವಂಥ ಕೆಲಸ ನಾವು ಗ್ರಾಮ ಮಟ್ಟದಲ್ಲಿ ಹೆಚ್ಚು ನಾವು ಮಾಡಿದ್ದೇವೆ. ಯಾಕೆಂತೇಳಿ ನಮ್ಮ ಉದ್ದೇಶ ಅಂತ ಹೇಳಿದರೆ ನಗರ ಮಟ್ಟದಲ್ಲಿರುವಂಥ ಮೂಲಭೂತ ಸೌಕರ್ಯವನ್ನು ಗ್ರಾಮೀಣ ಮಟ್ಟಕ್ಕೆ ಒದಗಿಸುವುದೇ ನನ್ನ ಮೊದಲ ಆದ್ಯತೆ. ನಗರ ಮಟ್ಟದಲ್ಲಿರುವಂಥ ಮೂಲಭೂತ ಸೌಕರ್ಯವನ್ನು ನಾವು ಗ್ರಾಮೀಣ ಮಟ್ಟಕ್ಕೆ ನಾವೇನಾದರೂ ಮಾಡಿದರೆ ಗ್ರಾಮೀಣ ಪ್ರದೇಶದಲ್ಲಿ ಯಾರು ಕೂಡ ತನ್ನ ಮನೆ ಬಿಟ್ಟು ನಗರಕ್ಕೆ ವಲಸೆ ಹೋಗುವಂಥ ಅವಕಾಶ ಇರುವುದಿಲ್ಲ. ಇಲ್ಲದಿದ್ದರೆ ಬಹುಶಃ ಮಕ್ಕಳು ಕಲಿತ ತಕ್ಷಣ ಅವರ ತಾಯಂದಿರನ್ನು ಕುಟುಂಬ ತೆಗೊಂಡೋಗಿ ಮಂಗಳೂರಲ್ಲಿ ಮಾಡಿ ಇಲ್ಲಿ ಅವರ ಮನೆ ಕೃಷಿ ಎಲ್ಲವೂ ಕೂಡ ಇಲ್ಲಿ ಬರಡಾಗುವಂಥ ಪರಿಸ್ಥಿತಿ ಆಗ್ತದೆ. ಆದಾಗ ಈ ಊರಿನವರು ಇಲ್ಲೇ ಇರಬೇಕು, ಇಲ್ಲೇ ಕೃಷಿಯನ್ನು ಮಾಡಬೇಕು. ಮಂಗಳೂರಿಗೆ ಹೋಗಬೇಕಾದ್ರೆ 20-25 ನಿಮಿಷದಲ್ಲಿ ಮಂಗಳೂರಿಗೆ ಹೋಗಿ ಬಂದು ಮುಟ್ಟುವಂಥ ವ್ಯವಸ್ಥೆ ಮಾಡಬೇಕು ಉದ್ದೇಶದಿಂದಲೇ ಇವತ್ತು ಎಲ್ಲರ ನಗರದಲ್ಲಿರುವ ವ್ಯವಸ್ಥೆಯನ್ನು ಇವತ್ತು ನಮ್ಮ ಗ್ರಾಮೀಣ ಜನರಿಗೆ ಮುಟ್ಟಿಸಲಿಕ್ಕೆ ಆದ್ಯತೆ ಅನುಗುಣವಾಗಿ ನಾವಿವತ್ತು ಪ್ರಥಮ ಹಂತದಲ್ಲಿ ಎಲ್ಲ ಕಡೆ ಇವತ್ತು ಸಂಪರ್ಕ ರಸ್ತೆಗಳನ್ನು ನಿರ್ಮಾಣ ಮಾಡುವುದು. ಪ್ರತಿಯೊಂದು ಮನೆಗೂ ಕೂಡ ಏರಿಯಾಕ್ಕೆ ಮನೆಗೆ ಇವತ್ತು ಕುಡಿಯುವ ನೀರಿಗೆ ಸಂದರ್ಭ ಈಗಾಗಲೇ ಮನೆಗೆ ಕೆಲಸ ಇವತ್ತು ಪ್ರಾರಂಭ ಆಗಿದೆ. ನೇತ್ರಾವತಿ ನದಿಯಿಂದ ಇಡೀ ಕ್ಷೇತ್ರಕ್ಕೆ 500 ಕೋಟಿ ರೂಪಾಯಿ ಯೋಜನೆಯಡಿಯಲ್ಲಿ ಇವತ್ತು ಮನೆಗೆ ಕೂಡ ಪೈಪ್ಲೈನ್ ಹಾಕಿ ನೀರನ್ನು ಕೊಡುವಂಥ ವ್ಯವಸ್ಥೆಯು ಅದಕ್ಕೆ ಕರೆಂಟಿನ ವ್ಯವಸ್ಥೆ ಕೂಡ 30 ವರ್ಷಕ್ಕೆ ಹೆಚ್ಚಾದರೂ ಕಮ್ಮಿ ಆದರೂ ಕೂಡ ಇವತ್ತು ಬಹುಶಃ ಕರೆಂಟಿನ ವ್ಯವಸ್ಥೆ ಆಗದ ರೀತಿಯ ನೋಡಿಕೊಳ್ಳುವ ಜೊತೆಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ಸರ್ಕಾರಿ ಶಾಲೆಯನ್ನು ಉತ್ತಮವಾದ ಒಂದು ಶಾಲೆಯಾಗಿ ಪರಿವರ್ತನೆ
ಮಾಡಿಕೊಂಡು ಜನಸಾಮಾನ್ಯ ಮಕ್ಕಳು ಕೂಡ ಅತ್ಯುತ್ತಮವಾದ ಶಿಕ್ಷಣ ಪಡೆದುಕೊಳ್ಳಲಿಕ್ಕೆ ಇವತ್ತು ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಇವತ್ತು ಬೇಕಾದ ವ್ಯವಸ್ಥೆ ಏನಿದೆ ಅದಕ್ಕೂ ನಾವು ತಮ್ಮ ಗಮನ ನಾವು ಕೇಂದ್ರೀಕರಿಸಿಕೊಂಡು ನಾವು ಯೋಜನೆ ರೂಪಿಸಿದ್ದೇವೆ. ಅದಕ್ಕಾಗಿ ಎಲ್ಲ ಊರವರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಮುಖಂಡರುಗಳು, ಸ್ಥಳೀಯ ಮಟ್ಟ ಕಾರ್ಯಕರ್ತರು ಎಲ್ಲರೂ ಕೂಡ ಸಹಕಾರ ಪ್ರೋತ್ಸಾಹ ಕೊಟ್ಟ ಸಂದರ್ಭದಲ್ಲಿ ನಾವೆಲ್ಲರಿಗೂ ಕೂಡ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಊರವರ ಸಂಪೂರ್ಣವಾದ ಸಹಕಾರಕ್ಕೆ ಸಾಕ್ಷಿ ಅದು ನಮ್ಮ ಮುತ್ತಕ್ಕ ಮತ್ತು ದೇವಕ್ಕಕ್ಕೆ ನಮ್ಮ ಕಾಣಲಿಕ್ಕೆ ಅದು ಸಿಗ್ತದೆ. ಈ ಒಂದು ಬಿಸಿಲಾದರೂ ಕೂಡ ಬಂದು ಬೆಳಗಿಂದ ಬಂದು ನಮ್ಮ ಜೊತೆಯಲ್ಲಿ ಇವತ್ತವರು ಇಬ್ಬರು ಕೂಡ ಇದ್ದಾರೆ. ಅದಕ್ಕಾಗಿ ಮುತ್ತಕ್ಕರು ನಮ್ಮ ಅತ್ಯಂತ ಹಿರಿಯ ನಾಯಕರು. ಅದಕ್ಕೆ ಮುತ್ತಕ್ಕಾಗಿದ್ದಂಥ ಒಂದು ಶಂಕುಸ್ಥಾಪನೆ ಎಲ್ಲಿಯೂ ಕೂಡ ಬಾಕಿ ಆಗಲಿಲ್ಲ ಇದರಲ್ಲಿ. ಅದು ಇವತ್ತಿನ ಕೆಲಸವನ್ನು ಮುತ್ತಕ್ಕವರು ದೇವಕ್ಕೆ ಇಬ್ಬರು ಸೇರಿ ಮಾಡಬೇಕಾಗುತ್ತೆ. ಬಲೆ ಸೊ ಯುಟಿ ಖಾದರ್ ಸರ್ನ ಬಗ್ಗೆ ಅಂದಾಲ ಪನೋಡೊಂದಿಜ್ಜಿ ನಮಕ್ ಮಾತೆರೆಗ್ಲ ಗೊತ್ತುಂಡು ಅರ್ನ ಒಂಜಿ ಪ್ರತಿಯೊಂಜಿ ಬೇಲೆಗ್ಲ ನುಡಿದಂತೆ ನಡೆದರು ಪಂಡ ನಮ್ಮ ಯುಟಿ ಖಾದರ್ ಸರ್ ಅವು ಇನಿಲ ಅಂಚೆನೆ ನಮ್ಮ ರೋಡ್ದ ಬೇಲೆಗ್ ನಮ್ಮ ದುಮ್ಮದ ಅಪ್ಲಿಕೇಶನ್ದ ಬಗ್ಗೆ ಹೆಂಗ್ ಗೊತ್ತುಜ್ಜಿ ಬಟ್ ನಮ್ಮ ಪಿಕ್ಚರ್ಗೆ ಬತ್ತಿನ ಹಿಡಿದು ಬೊಕ್ಕ ನಮ್ಮ ಏತ್ ಸತಿ ಪೋನಾಗಲ್ಲ ಒರ್ರಾಲ ನಮ್ಮನ್ನ ಡಿಸಗ್ರಿ ಮಲ್ಪಂದೆ ಪ್ರತಿಯೊಂದು ಎಟ್ಲ ಮಲ್ತು ಕೊರ್ಪ ಅಮ್ಮ ಟೆನ್ಷನ್ ಫ್ರೀ ಆಲೆ ಎಂಕುಲ್ ಮಲ್ತು ಕೊರ್ಪ ಯಾನ್ ಮಂತು ಕೊರ್ಪೆ ಪಂತೇರು ಬಟ್ ಇನಿ ಯಾರು ನಮ್ಮ ಒಟ್ಟಿಗೆ ಉಲ್ಲೇರು ಅವೇ ಸಾಕ್ಷಿ ಆರು ಪಂಡಿನ ಬೇಲೆನಿ ಗ್ಯಾರಂಟಿ ಮಲ್ತು ಕೊರ್ಪೇರು ಪಂದ್ ನಮಕ್ ಮಾತರಿಗ್ಲ ಮಸ್ತ್ ಪ್ರೌಡ್ ಉಂಡು ನಮ್ಮ ಊರ್ದ ಪೆರ್ಮೆದ ಸ್ಪೀಕರ್ ಆರು ಯುಟಿ ಖಾದರ್ ಸರ್ ಅವರ ಮಾತೆಲ್ಲ ಜೋರಾಯಿನ ಕೈ ತಾಟಿ ಕೊರೋಡು ಅಂಚೆನೆ ನಮ್ಮ ಏಪಗ್ಲ ಖಾದರ್ ಸರ್ ನ ಒಟ್ಟಿಗೆ ಉಲ್ಲ ಪನ್ಪಿನೈಕ್ ಇಡೀ ಊರ್ದಕ್ಕೆಲ್ಲ ಸಾಕ್ಷಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಲ್ಲಾಳರಾಯ ಸೋಗೆ ಬಲ್ಲಾಳರಾಯ ಕತ್ತಿಗಲೆ ಬಿತ್ತಿ ಹೋದ ವಂಶಾದವನು ಈ ಸೀಮೆಗೆ ಶಿವ ನೀಡಿದ ವರವೋ ಈ ಊರಿಗೆ ಇವಾಲದ ಮರವೋ ಮೂರು ಸುತ್ತಿನ ಕ್ವಾಟೆ ಗಸ್ತಿಗೆ ನಿಂತ ಗರಡಿ ಮನೆ ನಾಯಕ 6,000 ದಂಡು ಬಂದರು ಬಿಡನು ಕಾವಲಿನ ಕಾಯಕ ಏಳು ಏಳೆಡೆಯ ಸರ್ಪ ಬಂದು ಕುಂತೈತೋ ಯಪ್ಪ ನಮ್ಮ ಹುಲಿಯೂರು ದುರ್ಗ ಕಾಯೋ ಗಂಧ Thank you so much. Mast ಖುಷಿ ಆಯ್ತು. Sir, once again you have to come.